ಕಾಪು ಪುರಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳ ಆಕಾಂಕ್ಷಿಗಳ ಪಟ್ಟಿ ಬೆಳೆಯುತ್ತಿದ್ದು, ಬಂಡಾಯ ಬಿಸಿ ಬಿಜೆಪಿಯನ್ನ ಸುಡಲಿದೆಯೇ ಎಂಬ ಆತಂಕ ಬಿಜೆಪಿ ಪಾಳೆಯದಲ್ಲಿ ಮೂಡಿದೆ. ನಾಮಪತ್ರ ಸಲ್ಲಿಕೆಗೆ ಡಿಸೆಂಬರ್ 15 ಅಂತಿಮ ದಿನವಾಗಿದ್ದು, ಇದೀಗ ಬಿಜೆಪಿ ಅಂತಿಮ ಪಟ್ಟಿ ಬಿಡುಗಡೆಗೊಳಿಸುತ್ತಿರುವಂತೆ ಟಿಕೆಟ್ ವಂಚಿತರು ಕೆಂಡಾಮಂಡಲರಾಗಿದ್ದಾರೆ. ಪಕ್ಷಕ್ಕಾಗಿ ದುಡಿದ ನಮಗೆ ನಮ್ಮದೇ ಪಕ್ಷದ ನಾಯಕರಿಂದ ಅನ್ಯಾಯವಾಗಿದೆ ಎಂಬ ಮಾತುಗಳು ಅತೃಪ್ತರ ವಲಯದಲ್ಲಿ ಕೇಳಿಬರುತ್ತಿದೆ. ಯಾವುದೇ ಕಾರಣಕ್ಕೆ ಬಂಡಾಯದ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎನ್ನುತ್ತಿದ್ದಾರೆ. ಆದರೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದ ಕ್ಷೇತ್ರಾಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯ್ಕ್ ಅವರು, ಯಾವುದೇ ಪಕ್ಷದಲ್ಲಿ ಚುನಾವಣಾ ಸ್ಪರ್ಧೆಗೆ ಆಕಾಂಕ್ಷಿಗಳು ಸರ್ವೇ ಸಾಮಾನ್ಯ. ಹಾಗಂತ ಎಲ್ಲರಿಗೂ ಟಿಕೆಟ್ ನೀಡಲು ಸಾಧ್ಯವಿಲ್ಲ. ಪಕ್ಷ ಎಂದರೆ ತಾಯಿ ಇದ್ದಂತೆ. ತಾಯಿಗೆ ಹೇಗೆ ದ್ರೋಹ ಮಾಡಲು ಸಾಧ್ಯವಿಲ್ಲವೋ ಅದೇ ರೀತಿ ಪಕ್ಷಕ್ಕೂ ದ್ರೋಹ ಮಾಡಲಾರರು. ಚುನಾವಣೆಯ ಸ್ಪರ್ಧೆ ಒಂದೇ ಅಲ್ಲ. ಪಕ್ಷದಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ಅಧಿಕಾರ ಪಡೆಯಲು ಸಾಧ್ಯವಿದೆ. ಇಲ್ಲಿ ಅನ್ಯಾಯವಾಗಿದ್ದರೆ ಅಂಥವರಿಗೆ ಅದರಲ್ಲಿ ಅವಕಾಶವನ್ನ ಕಲ್ಪಿಸಲಾಗುವುದೆಂದು ಹೇಳಿದರು. ಬಂಡಾಯ ಅಭ್ಯರ್ಥಿಗಳ ಮನವೊಲಿಸಲಾಗುವುದೆಂದು ಇದೇ ವೇಳೆ ಅವರು ಹೇಳಿದರು. ಪುರಸಭೆ ಚುನಾವಣೆಯಲ್ಲಿ 23 ಸೀಟುಗಳ ಪೈಕಿ 15ಕ್ಕೂ ಅಧಿಕ ಸೀಟು ಬಿಜೆಪಿ ಬೆಂಬಲಿತರು ಪಡೆಯಲಿದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ನೀಡಿದ ಭರವಸೆಯ ಮಾತನ್ನ ನಂಬಿದ ಜನ ಅವರಿಗೆ 12 ಸ್ಥಾನವನ್ನ ಗೆಲ್ಲಿಸಿಕೊಟ್ಟಿದ್ರು. ಆದರೆ ಅವರ ಭರವಸೆ ಈಡೇರಿಸುವಲ್ಲಿ ಸೊರಕೆ ಎಡವಿದ್ದಾರೆ. ಜನರಿಗೆ ಬೇಡವಾದ ಪ್ರಾಧಿಕಾರವನ್ನ ಪುರಸಭಾ ವ್ಯಾಪ್ತಿಗೆ ತಂದು ಜನರನ್ನ ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಈ ಎಲ್ಲ ಜನರ ಸಮಸ್ಯೆಗಳಿಗೆ ಬಿಜೆಪಿ ಪರಿಹಾರ ಕಂಡುಕೊಳ್ಳಲಿದೆ ಎಂದು ಹೇಳಿದರು. ಎಲ್ಲರಿಗೂ ಟಿಕೆಟ್ ಕೊಡಲಿಕ್ಕೆ ಪಾರ್ಟಿಯಿಂದ ಆಗೋದಿಲ್ಲ. ಯಾರ್ಯಾರಿಗೆ ಟಿಕೆಟ್ ಅಪೇಕ್ಷೆ ಪಟ್ಟು ಆಕಾಂಕ್ಷಿಗಳಿದ್ದಾರೆ ನಾವು ಖಂಡಿತ ಅವರನ್ನು ಮಾತಾಡ್ತೇವೆ. ಪಕ್ಷದಲ್ಲಿ ಮುನ್ಸಿಪಾಲಿಟಿ ಒಂದೇ ಟಿಕೆಟ್ ಅಲ್ಲ, ಬೇರೆ ಬೇರೆ ನಿಗಮ ಮಂಡಳಿ ನಾಡ್ದು ನಾಮಿನೇಷನ್ ತುಂಬ ಇದೆ. ಇವತ್ತು ಪಕ್ಷ ಅಧಿಕಾರದಲ್ಲಿ ತುಂಬ ಇದೆ. ಅದನ್ನು ಇಲ್ಲಿ ತೊಂದರೆ ಆದವರಿಗೆ ಅಥವಾ ಇಲ್ಲಿ ಸ್ವಲ್ಪ ಬೇಸರ ಮಾಡಿಕೊಂಡವರಿಗೆ ಪಕ್ಷ ಎಲ್ಲಾದರೂ ಒಂದು ಕಡೆ ವ್ಯವಸ್ಥೆ ಮಾಡಿಕೊಡುವ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ತೇವೆ. ಮತ್ತು ಆದರೂ ಅಂಥವ್ರ ಹತ್ರ ಮಾತಾಡಿ ಅವರ ಮನವೊಲಿಸುವ ಕೆಲಸ ಮಾಡ್ತೇವೆ. ನಮಗೆ ಪಕ್ಷ ಅಂದರೆ ನಮಗೆ ತಾಯಿಗೆ ಸಮಾನ. ಅದರಿಂದ ಪಕ್ಷದ ವಿರುದ್ಧ ಹೋಗೋದು ಅಷ್ಟು ಸಮಂಜಸ ಅಲ್ಲ. ಅವಕಾಶ ಸಿಗಲಿಲ್ಲ ಅನ್ನೋದು ಬೇಜಾರಲ್ಲಿ ಏನು ಮಾಡೋದು ಬೇಡ. ಪಕ್ಷ ಅದಕ್ಕೆ ಬೇಕಾದ ವ್ಯವಸ್ಥೆ ಅವ್ರಿಗೆ ಮಾಡಿಕೊಡ್ತೀವಿ. ಭಾವನೆಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಅಧಿಕಾರ ಮಾಡಬೇಕು ಅನ್ನೋದಿದೆ. 2-3 ಪೂರಕ ಕಾರಣ. ಒಂದು, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಮ್ಮದೇ ಸರ್ಕಾರ ಇರಲಿಕ್ಕೆ ಹೋಗಿ ಯಾವುದೇ ಯೋಜನೆ ಬರಬೇಕಂತಾದರೆ, ಕಾಪುವಿಗೆ ಹೊಸ ಯೋಜನೆ ಬರಬೇಕಂತಂದರೆ ರಾಜ್ಯ ಸರ್ಕಾರ ಅತಿ ಅವಶ್ಯಕ, ಶಾಸಕರು ಅತಿ ಅವಶ್ಯಕ. ಶಾಸಕರು, ಸಂಸದರು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮದೇ ಇರಲಿಕ್ಕೆ ಹೋಗಿ ಕಾಪುವಿನ ಬಹುತೇಕ ನಾವು ಸರ್ವೆ ಮಾಡಿದ ಬಹುತೇಕ ವಾರ್ಡ್ಗಳಲ್ಲಿ ಬಿಜೆಪಿ ಪರ ಒಲವು ನಮಗೆ ಕಾಣ್ತಾ ಇದೆ. ಅದರಿಂದ ಕನಿಷ್ಠ 18 ಸೀಟನ್ನು ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಈ ಸಂದರ್ಭದಲ್ಲಿ ಕಾಪು ಶಾಸಕ ಲಾಲಾಜಿ ಮೆಂಡನ್, ಬಿಜೆಪಿ ಮುಖಂಡರಾದ ಯಶ್ಪಾಲ್ ಸುವರ್ಣ, ಉದಯ್ ಕುಮಾರ್ ಶೆಟ್ಟಿ, ಶ್ರೀಕಾಂತ್ ನಾಯಕ್, ನವೀನ್ ಶೆಟ್ಟಿ ಕುತ್ಯಾರ್, ರತ್ನಾಕರ್ ಹೆಗ್ಡೆ ಮೊದಲಾದವರು ಹಾಜರಿದ್ದರು. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ಕದ್ರಿ ಮಂಗಳೂರು ಇದೀಗ ಕದ್ರಿಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ಸುಸಜ್ಜಿತ ಆಯುರ್ವೇದ ಚಿಕಿತ್ಸಾ ಕೇಂದ್ರ. ಅನುಭವಿ ವೈದ್ಯ ಡಾಕ್ಟರ್ ಸಚಿನ್ ನಡ್ಕ ಮತ್ತು ಡಾಕ್ಟರ್ ಅನುಷಾ ಸಚಿನ್ ಅವರ ನೇತೃತ್ವದಲ್ಲಿ ಸಮಗ್ರ ಆರೋಗ್ಯ ಸೇವೆ, ಸೌಲಭ್ಯಗಳು, ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ, ಸುಸಜ್ಜಿತವಾದ ಔಷಧಿ ಕೇಂದ್ರ, ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ, ಸುಖದಾಯಕ ಮತ್ತು ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ. ಸಂಸ್ಥೆಯ ವೆಲೆನ್ಶಿಯಾ ಶಾಖೆಯಲ್ಲೂ ಔಷಧಿಗಳ ಜೊತೆಗೆ ಈ ಎಲ್ಲಾ ಚಿಕಿತ್ಸೆಗಳು ಲಭ್ಯ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ನಿಯರ್ ವೆಂಚುರಾ ಅಪಾರ್ಟ್ಮೆಂಟ್ಸ್, ಮುಂಡಾಣ, ಕದ್ರಿ ಕಮಲ ರೋಡ್, ಕದ್ರಿ ಮಂಗಳೂರು. ಮೊಬೈಲ್ 9632 00844, 9632 00744.